ಕರಾವಳಿಯ ಜನರಿಗೆ ಈಗ ಒಂದು ಕಡೆ ಮಳೆಯ ಚಿಂತೆ ಆದರೆ ಮತ್ತೊಂದು ಕಡೆ ಕುಡಿಯುವ ನೀರಿನ ಆತಂಕ ಶುರುವಾಗಿದೆ. ಜೂನ್ ಮೊದಲ ವಾರದಲ್ಲೇ ಮುಂಗಾರು ಮಳೆ ಕರಾವಳಿಗೆ ಎಂಟ್ರಿ ಕೊಟ್ಟಿದ್ದರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಸುರಿತಾ ಇಲ್ಲ. ಮುಂಗಾರು ಸದ್ಯಕ್ಕೆ ಕ್ಷೀಣ ಆಗಿರೋದ್ರಿಂದ ನೇತ್ರಾವತಿ ನದಿಯಲ್ಲಿ ನೀರಿನ ಹರಿವು ಸಂಪೂರ್ಣವಾಗಿ ಕಡಿಮೆಯಾಗಿದೆ. ಹೀಗಾಗಿ ಮಂಗಳೂರು ನಗರಕ್ಕೆ ಕುಡಿಯುವ ನೀರು ಪೂರೈಸುವ ತುಂಬೆ ವೆಂಟೆ ಡ್ಯಾಮ್ನ ಎಲ್ಲ ಗೇಟ್ಗಳನ್ನು ಈಗಲೇ ಮುಚ್ಚಿ ನೀರನ್ನು ಸಂರಕ್ಷಿಸುವ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಮಳೆಗಾಲದಲ್ಲೂ ಡ್ಯಾಮ್ ಕ್ಲೋಸ್ ಮಾಡ್ತಾ ಇದ್ದೇವೆ. ಎಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಅಂತ ಹೇಳಿದರೆ, ಈಗ ನಾವು ಗೇಟ್ ಬಿಟ್ಟರೆ ಇನ್ನೂ ಮತ್ತೆ ನಮಗೆ ನೀರಿಲ್ವ ಅನ್ನುವ ಚಿಂತೆಯಲ್ಲಿ ಮಳೆಗಾಲದಲ್ಲಿ ಇದ್ದೇವೆ ನಾವು. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಜೂನ್ 17ನೇ ತಾರೀಕಿನ ವರದಿಯ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 24 ಗಂಟೆಯಲ್ಲಿ ಸಾಮಾನ್ಯವಾಗಿ 36.5 ಮಿಲಿಮೀಟರ್ ಮಳೆಯಾಗಬೇಕಾಗಿತ್ತು. ಆದರೆ ಆಗಿರೋದೆಷ್ಟು ಗೊತ್ತಾ? 3.3 ಮಿಲಿಮೀಟರ್ ಮಾತ್ರ. 36ಯಲ್ಲಿ 3.3ಯಲ್ಲಿ ಎಷ್ಟು ಕಮ್ಮಿ ಇದ್ದೇವೆ ನಾವು. 33 ಮಿಲಿಮೀಟರ್ ಮಳೆ ನಮಗೆ ಕಮ್ಮಿ ಆಗಿದೆ. ಮುಂಗಾರು ಆರಂಭವಾಗಿ ಅರ್ಧ ತಿಂಗಳು ಕಳೆದಿದೆ. ಜಿಲ್ಲೆಯಲ್ಲಿ ಎಲ್ಲ ಕಡೆ ಮಳೆಯ ಕೊರತೆ ಇದೆ. ಹವಾಮಾನ ಇಲಾಖೆ ಕೊಟ್ಟ ವರದಿ ಪ್ರಕಾರ ಮಳೆ ಚುರುಕಾಗಬೇಕಿತ್ತು, ಇಷ್ಟೊತ್ತಿಗೆ ನೀರೆಲ್ಲ ತುಂಬಿ ಹರಿಬೇಕಿತ್ತು. ಆದರೆ ಅಷ್ಟು ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡೇ ಈಗ ಜಿಲ್ಲಾಡಳಿತ ಆರ್ಡರ್ ಕೊಟ್ಟಿರೋದು ತುಂಬೆ ಡ್ಯಾಮನ್ನು ಕ್ಲೋಸ್ ಮಾಡಿ, ಅಂದರೆ ಗೇಟೆಲ್ಲ ಬಂದ್ ಮಾಡಿ ಅಂತ ಹೇಳಿ. ಸೊ ಮಳೆಯ ಕೊರತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಬಾರಿ ತೀವ್ರವಾಗಿ ಕಾಡ್ತಾ ಇದೆ. ಇದೇ ಥರ ಆದರೆ ಈಗಲ್ಲ ನಮಗೆ ಟೆನ್ಷನ್ ಇರೋದು, ಏಪ್ರಿಲ್ ಮೇನಲ್ಲಿ ಏನು ಮಾಡೋದು? ಕಳೆದ ವರ್ಷ ಅಷ್ಟೂ ಮಳೆ ಬಂದು ಈ ಬಾರಿ ಒಂದಷ್ಟು ಕಡೆಗಳಲ್ಲಿ ನೀರಿನ ಕೊರತೆ ಉಂಟಾಗಿತ್ತು. ಈಗ ಏನೂ ಮಳೆ ಇಲ್ಲದಿದ್ದರೆ ಏನು ಮಾಡೋದು? ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೇವೆ ನಾವು. ಉಪ್ಪಿನಂಗಡಿದ್ದು ಒಂದು ದೃಶ್ಯಾವಳಿ. ಉಪ್ಪಿನಂಗಡಿಯ ನದಿಯಲ್ಲಿ ಮರಳು ಮಾತ್ರ ಕಾಣಿಸ್ತಾ ಇದೆ, ನೀರೇ ಇಲ್ಲ. 2025ರ ಜೂನಿದ್ದು ಒಂದು ಫೋಟೋ, ಅದರ ಜೊತೆಗೆ 2026ರ ಜೂನ್ನ ಫೋಟೋ ಇದು. ಕಳೆದ ವರ್ಷ ನೋಡಿ ಹೇಗೆ ಗೇಟ್ ತನಕ ನೀರು ಬಂದಿತ್ತು ಉಪ್ಪಿನಂಗಡಿಯಲ್ಲಿ. ಈ ವರ್ಷ ಗೇಟ್ ಬಿಡಿ, ಅಲ್ಲಿ ಇದರ ಹತ್ರನೇ ಬಂದಿಲ್ಲ, ಏನು ಹೊಯ್ಗೆನೇ ಕ್ಲೋಸ್ ಆಗಿಲ್ಲ. ಎಲ್ಲ ಕಡೆ ಮರಳು ಕಾಣ್ತಾ ಇದೆ. ಇದು ಎಲ್ಲಿದ್ದು? ಕುಮಾರಧಾರ ಸಂಗಮ ಕ್ಷೇತ್ರ ಉಪ್ಪಿನಂಗಡಿದು ಫೋಟೋ ಇದು. ನದಿಯಲ್ಲಿ ನೀರಿನ ಮಟ್ಟ ಸಂಪೂರ್ಣ ಕುಸಿತ ಆಗಿದೆ, ಮರಳು ಕಾಣ್ತಾ ಇದೆ. 2025ರ ಜೂನ್ ತಿಂಗಳ 15ನೇ ತಾರೀಕಿಗೆ ನದಿಯ ನೀರಿನ ಮಟ್ಟ ಮೇಲ್ ತನಕ ಬಂದಿತ್ತು. ಈ ವರ್ಷ ನೀರಿಲ್ಲದೆ ಸೊರಗಿ ಹೋಗುವ ಇನ್ನೊಂದು ಫೋಟೋವನ್ನು ಕಾಣುವಾಗ ಮಳೆ ಬಾರದೇ ಇದ್ದರೆ ಖಂಡಿತವಾಗ್ಲೂ ಈ ಬಾರಿ ಕುಡಿಯುವ ನೀರಿಗೆ ತತ್ವಾರ ಉಂಟಾಗುತ್ತೆ. ಕಳೆದ ವರ್ಷ ಜೂನ್ 16ನೇ ತಾರೀಕಿಗೆ ಉಪ್ಪಿನಂಗಡಿಯಲ್ಲಿ 25.5 ಮೀಟರ್ ನೀರಿತ್ತು. ನಿಗದಿತ ಸಮಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಳೆರಾಯನ ಆಗಮನ ಆಗದೇ ಇರುವ ಕಾರಣ ಭತ್ತದ ಕೃಷಿಯ ಕಾರ್ಯಗಳು ಕೂಡ ವಿಳಂಬ ಆಗ್ತಾ ಇದೆ. ಮಳೆ ಅಂತ ಹೇಳಿದರೆ ಈ ಮುಂಗಾರನ್ನು ನಂಬಿಕೊಂಡು ಕೃಷಿ ಚಟುವಟಿಕೆಗಳು ಆರಂಭ ಆಗುತ್ತೆ. ಈಗ ಕೃಷಿಕರು ಸಂಕಷ್ಟದಲ್ಲಿದ್ದಾರೆ. ಪ್ರಕೃತಿಯ ವೈಪರೀತ್ಯದಿಂದ ಭತ್ತದ ಕೃಷಿ ಜೊತೆಗೆ ಹಲವಾರು ಕೃಷಿ ಕಾರ್ಯಗಳಿಗೂ ಕೂಡ ತೊಡಕಾಗ್ತಾ ಇದೆ. ಮತ್ತು ಕುಡಿಯುವ ನೀರಿಗೆ ಇದೇ ಥರ ಲಕ್ಷಣಗಳು ಮುಂದುವರೆದರೆ, ಇನ್ನೊಂದು ಹೇಳಬೇಕು, ಕಳೆದ ವರ್ಷ ಇಷ್ಟೊತ್ತಿಗೆ ಆಗುವಾಗ ಮಕ್ಕಳಿಗೆ ಒಂದು ಮಿನಿಮಮ್ ಏನಿಲ್ಲ ಅಂದರೂ ಒಂದು 2-3 ರಜೆ ತೀವ್ರ ಮಳೆಯ ಹಿನ್ನೆಲೆಯಲ್ಲಿ ನೀಡಿ ಆಗಿತ್ತು. ಈ ಸಲ ಮಳೆಗೆ ಅಂತೇಳಿ ಒಂದೇ ಒಂದು ರಜೆ ಕೊಟ್ಟಿಲ್ಲ. ಇನ್ನೂ ಕೂಡ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿ ಇಷ್ಟು ಸಮಯ ಆಯಿತು, ಮಳೆಯ ವಿಪರೀತ ಮಳೆಯ ಕಾರಣಕ್ಕೆ ಒಂದೇ ಒಂದು ರಜೆ ಇಲ್ಲ. ನನಗೆ ಅನ್ನಿಸುತ್ತೆ ಈ ಮಳೆಗಾಲದೆಲ್ಲ ಈಗ ರಜೆ ಯಾವುದಿಲ್ಲಲ್ಲ ವಿಪರೀತ ಮಳೆ ಹಿನ್ನೆಲೆಯಲ್ಲಿ. ಈ ಸಲ ಏಪ್ರಿಲ್ ಮೇನಲ್ಲಿ ವಿಪರೀತ ಬಿಸಿಲಿನ ಹಿನ್ನೆಲೆಯಲ್ಲಿ ರಜೆ ಕೊಡಬೇಕಾದ ಪರಿಸ್ಥಿತಿ ಬರ್ಬೋದು ಇದೇ ಥರ ಮುಂದುವರಿದರೆ.